ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಭಕ್ತಿವೇದಾಂತ ಸ್ವಾಮಿನ್ಯತೆ ನಾಮಿನೇ. ಸ್ವಾಮಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸೋ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಇಸ್ಕಾನ್ ಮಾತೆ ಶ್ರೀ ರಾಧಾ ಧನ್ಯವಾದಗಳು. ಗೋವಿಂದ ಕಿ ಜೈ. ಜೈ ಶ್ರೀ ಗೌರಿ ತಾಯಿ ಕಿ ಜೈ. ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಜೈ ಶ್ರೀಲ ಗುರುದೇವ್ ಕಿ ಜೈ. ಜೈ ಎಲ್ಲ ಗುರು ಪರಂಪರೆಗೂ ಜೈ. ಜೈ ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಜೈ ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಜೈ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಜೈ ಶ್ರೀಲ ಗುರುದೇವ್ ಕಿ ಜೈ. ಜೈ. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಶುಕ್ರವಾರದ ದಿನ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ನಾವು 9ನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಸೊ ಇವತ್ತು 10ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಇದು ವಿಭೂತಿ ಯೋಗ. ಸೊ ಭಗವಂತನ ಐಶ್ವರ್ಯಗಳು ಏನೆಲ್ಲ ಇದೆ, ಭಗವಂತನ ತನ್ನನ್ನ ತಾನು ಏನಂತ ಹೇಳಿ ಇಲ್ಲಿ ಅವನಿಗೆ ಅರ್ಜುನನಿಗೆ ವರ್ಣಿಸ್ಕೊಂಡಿದ್ದಾನೆ ಅನ್ನೋದನ್ನ ನಾವು ನೋಡ್ತೇವೆ. ಸೊ ನಾವು ಹಿಂದಿನ ಒಂದು ತರಗತಿಯ ತರ ಇಲ್ಲಿ ನಾವು ಶ್ಲೋಕದ ಉಚ್ಚಾರಣೆ ಮತ್ತೆ ಅದರ ಒಂದು ಅರ್ಥ ಏನ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ 1. ಅಧ್ಯಾಯ 10 ಅಥ ದಶಮೋऽಧ್ಯಾಯಃ ವಿಭೂತಿ ಯೋಗಃ. ಶ್ಲೋಕ 1. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಭೂಯ ಏವ 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 ಅನ್ನಂಗಿಲ್ಲ. ಏವ ಮಹಾಬಾಹೋ ಶೃಣು ಶೋಕೆ ಒಟ್ಟು ಸುಳಿದೆ. ಶೃಣು ಮೇ ಪರಮಂ ವಚಃ ಯತ್ತೇಹಂ. ಯತ್ತೇಹಂ ಅನ್ನ ಬಿಡಿಸಿದಾಗ 2 ಪದಗಳು ಬರುತ್ತೆ. ಯತ್ ತೇ 3 ಪದ ಬರುತ್ತೆ. ಯತ್ ತೇ ಅಹಂ ಅಂತ ಹೇಳಿ. ಸೊ ಕೂಡಿಸಿ ಯತ್ತೇಹಂ ಆಗತ್ತೆ. ನೀವು ಬಿಡಿಸಿ ಹೇಳ್ಬೋದು, ಕೂಡಿ ಹೇಳ್ಬೋದು. ಯತ್ ತೇ ಅಹಂ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಎಲ್ಲ ಪದಗಳು ಕೂಡಿ ಒಂದೇ ಇದೆ. ಇಲ್ಲಿ ಹೆಚ್ಚಾಗಿ ಬಿಡಿಸೋದೇನು ಇಲ್ಲ. ಸೊ ಹಾಗೆ ನೀವು ಹೇಳ್ಬೋದು. ಸರಳವಾಗಿದೆ. ನಿಮ್ಮೆಲ್ರಿಗೂ ಇದರ ಅರ್ಥನ ತಿಳ್ಕೊಳ್ಳೋಣ. ಶ್ರೀ ಭಗವಾನುವಾಚ. ಭಗವಂತ ಹೇಳಿದರು. ಭೂಯ ಏವ ಅಂದ್ರೆ ಭೂಯ ಏವ ಅಂತಂದ್ರೆ ಈ ಮತ್ತೆ ಒಮ್ಮೆ ಪುನಃ ಅಂತ ಹೇಳಿ ಅರ್ಥ. ಭೂಯ ಏವ ಅಂತಂದ್ರೆ ಅಂದ್ರೆ ಮತ್ತೆ ಪುನಃ ಅಂತ ಹೇಳ್ತಾ ಇರುವಂತದ್ದು. ಮಹಾಬಾಹುವಿನವನಾದಂಥ ಅರ್ಜುನನೇ ಶೃಣು ಅಂದ್ರೆ ಕೇಳು. ಮಹಾಬಾಹು ಅರ್ಜುನನೇ ಕೇಳು. ಮೇ ಪರಮಂ ವಚಃ. ಮೇ ಅಂದ್ರೆ ನನ್ನ, ಪರಮಂ ವಚಃ ಅಂದ್ರೆ ನನ್ನ ಅತ್ಯುತ್ತಮವಾದಂತಹ ವಚನಗಳು ಅಂತ ಹೇಳಿದ ಹಾಗೆ. ಪರಮ ವಚನಗಳನ್ನ ಕೇಳು ಅಥವಾ ನನ್ನ ಪರಮವಾದಂಥ ಉಪದೇಶಗಳನ್ನ ಕೇಳು. ಯತ್ತೇಹಂ. ಯತ್ ತೇ. ಯತ್ ಅಂದ್ರೆ ಅದು, ತೇ ಅಂದ್ರೆ ನಿನಗೆ. ಯತ್ ತೇ ಅಹಂ ಅದು ನಿನಗೆ, ನಾನು ಪ್ರೀಯಮಾಣಾಯ. ಪ್ರೀಯಮಾನಾಯ ಅಂದ್ರೆ ಪ್ರಿಯನಾದ ನಿನಗೆ ಅಂತ ಹೇಳಿ ಅದರ ಅರ್ಥ. ಪ್ರಿಯನಾದ ನನಗೆ, ಅತ್ಯಂತ ಪ್ರಿಯನಾದ ನೀನು ನನಗೆ ಅತ್ಯಂತ ಪ್ರಿಯನಾದವನೆಂದು ತಿಳಿದುಕೋ ಅಂತ ಹೇಳಿದ್ರ ಅರ್ಥ. ವಕ್ಷ್ಯಾಮಿ. ವಕ್ಷ್ಯಾಮಿ ಅಂದ್ರೆ ಹೇಳ್ತೀನಿ ಕೇಳು ಅಂತ. ಹಿತಕಾಮ್ಯಯ. ಏನ್ ಹೇಳ್ತೇನೆ? ನಿನ್ನ ಹಿತಕ್ಕೆ. ಹೇಗೆ ಹೇಳ್ತೇನೆ? ನಿನ್ನ ಹಿತಕ್ಕಾಗಿ. ಹಿತಕಾಮ್ಯ ಹಿತರಕ್ಷಣೆಗಾಗಿ. ಸೊ ನಿನ್ನ ಹಿತಕ್ಕಾಗಿ, ನಿನ್ನ ಒಂದು ಶುಭಕ್ಕಾಗಿ ನಾನು ಇದನ್ನ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾನೆ. ಸೊ ಒಟ್ಟಾರೆ ಏನಾರು ಅರ್ಥ ಕೊಡುತ್ತಂದ್ರೆ ಒಂದೊಂದು ಸೆಂಟೆನ್ಸ್ ವೈಸ್ ನೋಡಿದ್ರೆ ಭೂಯ ಏವ ಮಹಾಬಾಹೋ, ಭೂಯ ಏವ ಮಹಾಬಾಹೋ ಶೃಣು. ಮಹಾಬಾಹುವಾದ ಅರ್ಜುನ ಮತ್ತೆ ಇನ್ನೊಮ್ಮೆ ಕೇಳು. ಏನನ್ನ? ಮೇ ಪರಮಂ ವಚಃ. ನನ್ನ ಪರಮವಾದ ಅತ್ಯುತ್ತಮವಾದ ವಚನಗಳನ್ನ. ಆ ವಚನಗಳಿಗೆ ಏನಂತ ಕರೀತಾರೆ? ಉಪದೇಶವನ್ನ ಕೇಳು. ಯತ್ತೇಹಂ ಪ್ರೀಯಮಾನಾಯ ವಕ್ಷ್ಯಾಮಿ. ಅಂದ್ರೆ ನಿನಗೆ ನನ್ನ ಪ್ರಿಯನಾದ, ನೀನು ನನಗೆ ಅತ್ಯಂತ ಪ್ರಿಯನಾದವನು, ಅದಕ್ಕಾಗಿ ನಾನು ನಿನಗೆ ಇದನ್ನ ಹೇಳ್ತೀನಿ. ಹಿತಕಾಮ್ಯಯ. ಸೊ ಏನನ್ನ? ಇದು ನಿನ್ನ ಹಿತಕ್ಕಾಗಿ ಮತ್ತು ನಿನ್ನ ಶುಭಕ್ಕಾಗಿ. ಹರೇ ಕೃಷ್ಣ.
ಐದ್ ಜನರು ಹೇಳಿ. ಬಿ ಮಲಜಮ್ಮ ಮಾತಾಜಿ, ದೀಕ್ಷಾ ಗೋಕಾವಿ, ಎಂ.ಕೆ. ಕೃಷ್ಣಮೂರ್ತಿ, ಗಾಯತ್ರಿ ಆರ್, ಗೀತಾ ಎಂ. ಮಾತಾಜಿ, 5 ನಾನು ಜನರು ಫಸ್ಟ್ ಒಬ್ರಾದ್ಮೇಲೆ ಓದ್ಲಿಯಾ? ಒಬ್ರು ಹೇಳಿ. ನಾನು ಫಸ್ಟ್ ಓದ್ಲಿಯಾ? ಸ್ವಲ್ಪ ಕೆಲಸ ಇದೆ. ಶ್ರೀ ಓದಿ. ಭಗವಾನುವಾಚ ಭೂಯ ಏವ ಮಹಾಭಾವೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಭಗವಾನುವಾಚ ಭೂಯೇವ ಮಹಾಭಾವೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಮಾತಾಜಿ ಹ್ಮ್ ಹೇಗ್ ಬಂತು ಮಾತಾಜಿ? ಸರಿ ಬಂತು. ಥ್ಯಾಂಕ್ ಯು ಮಾತಾಜಿ. ನಾನು ಸ್ವಲ್ಪ ದೀರ್ಘ ಅದು ನೋಡಿ. ಇಲ್ಲ, ನಿಮ್ದು ಇದಕ್ಕೆ ಕರೆಕ್ಟ್ ಇದೆ. ಈ ಪ್ರಿಯ ಅಂತ ಪ್ರಿಯಮಾಣಯ ಅಲ್ಲ, ಪ್ರಿಯಮಾಣಯ ದೀರ್ಘ ಇರುತ್ತಲ್ಲ, ಅವಾಗ ಎಳಿಬೇಕು. ಎಲ್ಲಿ ಎಳಿಬೇಕು, ಎಲ್ಲಿ ಒತ್ತಿ ಹೇಳ್ಬೇಕು ಅನ್ನೋದನ್ನ ಗಮನಿಸಿ. ಉಳಿದೆಲ್ಲ ಸರಿ ಇದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ Next ಮಾತಾಜಿ. ಹೇಳಿ. ಟ್ರೈ ಮಾಡ್ತಾ ಇದ್ದೀನಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಂ ವಚಂ ಶೃಣು ಮೇ ವಚಃ. ಪರಂ ವಚಃ ಪರಮಂ. ಯತ್ತೆ ಪರಮಂ ಪರಮಂ ವಚಃ ವಚಃ. ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಪ್ರಿಯಮಾಣಾಯ. ಪ್ರಿಯಮಾಣಾಯ ಅನ್ಬೇಡಿ, ಪ್ರಿಯಮಾಣಾಯ. ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ ಮಾತಾಜಿ. ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಯತ್ತೇಹಂ ಪ್ರಿಯಮಾಣಾಯ ಯಾಕೆ ಪ್ರಿಯಮಾಣಾಯ? ಯತ್ತೇಹಂ ಪ್ರಿಯಮಾಣಾಯ ಎಲ್ಲರೂ ಹಾಗೆ ಹೇಳ್ತಾ ಇದ್ರ. ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಸರಿ. ಎಲ್ಲಿ ಆ ಸ್ವರ ಕೊಡುತ್ತೆ, ಎಲ್ಲಿ ಈ ಸ್ವರ ಕೊಡುತ್ತೆ, ದೊಡ್ಡಿ ಇರುತ್ತೆ. ಸರಿ ಬಂತು ನಿಮ್ದು. ಓಕೆ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಗೀತಾ ಮಾತಾಜಿಯಿಂದ ಬಿಟ್ನಲ್ಲ ನಾನು. ಗಮನಿಸಿ ಸ್ವಲ್ಪ ಎಲ್ರು. ಇವತ್ ಮಾತಾಜಿ ಇಲ್ಲ. ಗೀತಾ ಕೋಡಿಕಲ್ ಮಾತಾಜಿ ಅವರಿಂದ ಕಮೆಂಟ್ಸ್ ಆಗ್ಬೇಕು. ಸರಿ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 2ನೇ ಶ್ಲೋಕ. ನ ಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹರ್ಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ನ ಮೇ ವಿದುಹು. ಸೊ ಯಾರು ಹೊಸದಾಗಿ ಇದ್ ಮಾಡ್ತಾ ಇದ್ರು ಅವರು ನ ಮೇ ವಿದುಹು ಸುರಗಣಾಃ ಅಂತ ಹೇಳಿ. ಇಲ್ಲ ಅಂದ್ರೆ ವಿಧು ಅಲ್ಪವಾಗಿ ನೀವು ಹೂ ಹೇಳ್ಬೋದು ಮಧ್ಯದಲ್ಲಿ. ವಿದುಹು ಸುರಗಣಾಃ. ಪ್ರಭವಂ, ಭ ದೊಡ್ದಿದೆ. ಪ್ರಭವಂ ನ ಮಹರ್ಷಯಃ. ಮಹರ್ಷಯಃ ನೋಡಿ, ಬಿಡಿಸಿದಾಗ ಮಹರ್ಷಯ ಮಹಾಋಷಿಯ ಅಂತ ಆಗತ್ತೆ. ಅದು ಮಹರ್ಷಯ ಅಂತ ಹೇಳಿ ಯಹ ವಿಸರ್ಗ ಇರೋದ್ರಿಂದ ಉಚ್ಚಾರಣೆ ಬರುತ್ತೆ. ಮಹರ್ಷಯ. ಅಹರ್ಮಾದಿರ್ಹಿ. ಅಹರ್ಮಾದಿರ್ಹಿ ಇದನ್ನ ಬಿಡಿಸಿದಾಗ ಅಹಂ ಆದಿಹಿ ಹಿ ಅಂತ ಬರುತ್ತೆ. 3 ಪದ ಆಗತ್ತೆ. ನೀವು ಅಹಮಾದಿರ್ಹಿ ಅಂತ ಓದ್ಬೋದು, ಅಥವಾ ಅಹಂ ಆದಿಹಿ ಅಂತಾನು ಹೇಳಿದ್ರು ಬರುತ್ತೆ. ಅಹಂ ಆದಿಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಮಹರ್ಷೀಣಾಂ ನೋಡಿ ಅಲ್ಲಿ, ಮಹರ್ಷೀಣಾಂ ಚ ಸರ್ವಶಃ. ಎಲ್ಲಿ ಒತ್ತು ಎಲ್ಲಿ ದೀರ್ಘ ಇದೆಯೋ ಅದನ್ನ ಗಮನಿಸಿ. ಸೊ ಇದ್ರ ಒಂದು ಅರ್ಥವನ್ನ ನೋಡ್ಕೊಂಡ್ ಬರೋಣ. ನಮೇ ವಿದುಹು. ನಮೇ ವಿದುಹು ಅಂತಂದ್ರೆ ನ ಅಂದ್ರೆ ಇಲ್ಲ ಅಂತ ಅರ್ಥ. ಏನಿಲ್ಲ?
ಮೇ ವಿದುಹು. ಮೇ ವಿದುಹು, ಮೇ ಅಂದ್ರೆ ನನ್ನನ್ನ, ವಿದುಹು ಅಂದ್ರೆ ತಿಳ್ಕೊಳ್ಳೋದು. ನನ್ನನ್ನ ತಿಳ್ಕೊಳ್ಳೋದು ಯಾರಿಗೂ ಸಾಧ್ಯವಿಲ್ಲ, ಅಂದ್ರೆ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸುರಗಣಾಹ. ಮತ್ತೆ ಯಾರ್ಯಾರಿಗೆ ಸಾಧ್ಯ ಇಲ್ಲ? ದೇವತೆಗಳಿಗೂ ಸಾಧ್ಯ ಇಲ್ಲ. ಸುರಗಣಾಹ, ಸುರರು ಅಂತೀವಲ್ಲ, ಸುರರ ಒಂದು ಗಣ, ಸುರಗಣ. ಪ್ರಭವಂ ನ ಮಹರ್ಷಯ. ಪ್ರಭವಂ ನ ಅಂತಂದ್ರೆ, ಪ್ರಭವಂ ಅಂತಂದ್ರೆ ಐಶ್ವರ್ಯವನ್ನ. ಏನ್ ತಿಳ್ಕೊಳಿಕ್ಕಾಗಲ್ಲ ದೇವತೆಗಳಿಗೂ ಕೂಡ? ಭಗವಂತನ ಐಶ್ವರ್ಯವನ್ನ, ಅಥವಾ ಪ್ರಭವ ಅಂತಂದ್ರೆ ಉದ್ಭವ ಅಂತ ಕರೀತಾರೆ. ಭಗವಂತನ ಜನನ ಅಂತ ಕರೀತಾರೆ. ಯಾರಿಗೂ ಗೊತ್ತಿಲ್ಲ. ಈಗ ನಮ್ಮ ಮಕ್ಕಳು ಹೇಗೆ ಹುಟ್ಟಿದ್ರು ಅನ್ನುವಂಥದ್ದು ನಮ್ಮ ಅಜ್ಜನಿಗೆ ಗೊತ್ತು, ನಮಗ್ ಗೊತ್ತು. ಆದ್ರೆ ನಮ್ಮ ಮಗುವಿಗೆ ಗೊತ್ತಿರೋದಿಲ್ಲ ಅಲ್ಲ. ನಮ್ಮ ಹುಟ್ಟು ಹೇಗಾಯ್ತು ಅನ್ನೋದು ನಮ್ಮ ಮಗುವಿಗೆನೆ ಗೊತ್ತಿಲ್ಲ. ಅದೇ ತರ ದೇವತೆಗಳಿಗೂ ಕೂಡ ಭಗವಂತನ ಒಂದು ಉದ್ಭವ ಹೇಗಾಯ್ತು, ಅವನ ಜನನ ಹೇಗಾಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅವನ ಮೂಲ ಐಶ್ವರ್ಯವನ್ನ ಯಾರಿಗೂ ತಿಳ್ಕೊಳಿಕ್ ಆಗಲ್ಲ ಅಂತ. ಪ್ರಭವ ನ ಅಂದ್ರೆ ತಿಳ್ಕೊಳಿಕ್ ಆಗಲ್ಲ. ನ ಮಹರ್ಷಯ ಅಂದ್ರೆ ಮಹರ್ಷಿಗಳಿಗೂ ಕೂಡ ತಿಳಿಯೋದಿಲ್ಲ. ಮಹರ್ಷಿಗಳು, ಮಹಾನ್ ಋಷಿಗಳು, ಅವ್ರಿಗೂ ತಿಳಿಯೋದಿಲ್ಲ. ಏನಂತ ಮತ್ತೆ ತಿಳಿಯೋದಿಲ್ಲ ಅವ್ರಿಗೆ? ಅಹಂ ಆದಿರ್ಹಿ, ಅಹಂ ಆದಿಹಿ ಅಂದ್ರೆ ನಾನೇ ಎಲ್ಲದಕ್ಕೂ ಮೂಲ ಆಗಿದ್ದೇನೆ, ನಾನೇ ಎಲ್ಲದಕ್ಕೂ ಕಾರಣನಾಗಿದ್ದೇನೆ ಅನ್ನೋದನ್ನ ತಿಳಿಯೋದಿಲ್ಲ. ದೇವಾನಾಂ, ದೇವತೆಗಳಿಗೂ ಕೂಡ, ಮಹರ್ಷಿಣಾಂ ಚ ಸರ್ವಶಃ, ದೇವತೆಗಳು ಮಹಾನ್ ಋಷಿಗಳು, ಸರ್ವಶಃ ಎಲ್ಲಕ್ಕೂ ಸಂಪೂರ್ಣವಾಗಿ ಅಂತ, ಅಂದ್ರೆ ಎಲ್ಲ ವಿಧಗಳಲ್ಲಿಯೂ ಕೂಡ ಅವ್ರಿಗೆ ತಿಳ್ಕೊಳಿಕ್ಕಾಗಲ್ಲ ಅಂತ. ಸೊ ಯಾರು ಅದೇ ಅಂತ ತಿಳ್ಕೊಳಿಕ್ಕಾಗಲ್ಲ. ಸೊ ಹೀಗೆ ಸುರಗಣಾಹ ನ ಮೇ ವಿದುಹು, ದೇವತೆಗಳಿಗೂ ನನ್ನ ತತ್ವವನ್ನ ಸಂಪೂರ್ಣವಾಗಿ ತಿಳಿಯಲು ಸಾಧ್ಯ ಇಲ್ಲ. ಮಹರ್ಷಯ ನ ಪ್ರಭವ ಅಂತ ಹೇಳಿ, ಮಹರ್ಷಿಗಳಿಗೂ ನನ್ನ ಉದ್ಭವ ತಿಳಿಯಲಾಗೋದಿಲ್ಲ. ಅಹಂ ಆದಿ, ಯಾಕೆಂದ್ರೆ ನಾನು ಅವರ ಆದಿ. ಯಾಕೆ ತಿಳ್ಕೊಳಕ್ಕಾಗಲ್ಲ ಅವ್ರಿಗೆ? ಯಾಕೆಂದ್ರೆ ನಾನೇ ಅವ್ರಿಗಿಂತ ಮೊದ್ಲು ಬಂದಿದ್ದೇನೆ. ನಾನ್ ಅವ್ರ ಮೇಲೆ ಬಂದಿದ್ರೆ ಅವ್ರು ತಿಳ್ಕೊಳ್ತಿದ್ರು. ಅವ್ರದ್ದಾದ್ಮೇಲೆ ನಾನ್ ಹುಟ್ಟಾಗಿದೆ ತಿಳ್ಕೊಳ್ತಿದ್ರು. ಬಟ್ ಅವ್ರಿಗಿಂತ ಮುಂಚೆ ನಾನು ಆದಿ ಆಗಿದ್ದೇನೆ. ಹಾಗಾಗಿ ಅವ್ರಿಗೆ ತಿಳಿಯೋದಿಲ್ಲ. ದೇವಾನ ಮಹರ್ಷಿಣಾಂ ಚ ಸರ್ವಶಃ, ಎಲ್ಲ ದೇವತೆಗಳಿಗೂ ಮಹರ್ಷಿಗಳಿಗೂ ನಾನೇ ಆದಿ ಮೂಲನಾಗಿದ್ದೇನೆ, ನಾನೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿ. ಸೊ ಒಟ್ಟಾರೆ ಏನರ್ಥ ಕೊಡುತ್ತೆ ಅಂದ್ರೆ, ದೇವತೆಗಳಿಗಾಗಲಿ ಮಹರ್ಷಿಗಳಿಗಾಗಲಿ ನನ್ನ ಮೂಲ ತತ್ವವನ್ನ ತಿಳಿಯಲು ಸಾಧ್ಯವಿಲ್ಲ. ಯಾಕಂದ್ರೆ ಅವರಿಗೆ ನಾನು ಆದಿ, ಮತ್ತೆ ಅವರು ನನ್ನಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ. ಹಾಗಾಗಿ ಅವರು ನನ್ನನ್ನ ತಿಳಿಯೋದಕ್ಕೆ ಆಗೋದಿಲ್ಲ ಅಂತ. ಮುಂದೆ 5 ಜನ ಯಾರು ಅಂದ್ರೆ, ಗೀತಾ ಕೊಡೆಕಲ್ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ. ಆಮೇಲೆ ಅನ್ಮ್ಯೂಟ್ ಮಾಡ್ಕೋಬೇಡಿ, 1 ನಿಮಿಷ, ನನ್ನ ಹೆಸರು ಹೇಳೋವರೆಗೂ ಅನ್ಮ್ಯೂಟ್ ಮಾಡ್ಬೇಡಿ, ಮತ್ತೆ ಮೇಲ್ ಹೋಗ್ಬಿಡ್ತೀರಾ ನೀವು. ಆಮೇಲೆ ಕನ್ನಡ ಶ್ರುತಿ ಮಾತಾಜಿ, ಆಮೇಲೆ ಯಾರು 5 ಜನ ಆದ್ರ? 1 2 3 4 5. ಲಕ್ಷ್ಮೀ ಬಿವಿ ಮಾತಾಜಿ. 5 ಜನ ಹೇಳಿ, ಒಬ್ರಾದ್ಮೇಲೆ ಒಬ್ರು ಹೇಳಿ. ಶ್ಲೋಕ 2. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 2. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ ಮಾತಾಜಿ. ಶ್ಲೋಕ 2. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಸಮಹಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಅಹಮಾದಿರ್ಹಿ, ಅಹಮಾದಿರ್ಹಿ. ಸರಿ, ನೆಕ್ಸ್ಟ್ ಹೇಳಿ. ಹೇಳ ಮಾತಾಜಿ. ಹರೇ ಕೃಷ್ಣ. ನಾನು ಯಾರ ಹೆಸರಿಗೆ ಹೋಗಿದ್ದೀನೋ ಅವ್ರು ಹೇಳಿ. ನಂದು ಲಾಸ್ಟ್ ಅಲ್ಲಿ ಕರೆದ್ರಿ, 5th ನೇಮ್ ನಂದು. ಹೇಳಿ. ನಮೇ ವಿದು ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರಿಗೆ ಯಾರಿಗೆ ಹೇಳಿದ್ದ? ಶ್ರುತಿ ಮಾತಾಜಿಗೆ ಹೇಳಿದ್ರಿ ಮಾತಾಜಿ. ಅವ್ರಿಲ್ಲ ಅನ್ಸುತ್ತೆ ಅಲ್ಲ, ಅವ್ರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ. ಓಕೆ, ನೆಕ್ಸ್ಟ್ ಹೇಳಿ, ಯಾರು ಒಬ್ರು ಹೇಳಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರೆದ್ರ ಮಾತಾಜಿ? ಹಾ, ಎಲ್ಲಿದ್ರಿ? ಹರೇ ಕೃಷ್ಣ ಮಾತಾಜಿ. ನ ಮೇ ವಿಧು ಸುರಗಣಃ ಪ್ರಭವಂ ನ ಮಹರ್ಷಯಃ ಅಹಮಾದಿಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಹರೇ ಕೃಷ್ಣ. ಸರಿ, ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 3ನೇ ಶ್ಲೋಕ. ಯೋ ಮಾಮಜಂ ಅನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಉಚ್ಚಾರಣೆ ಯೋ ಮಾಂ ಅಜಂ ಅನಾದಿಂ ಅಂತ ಬರುತ್ತೆ. ಯೋ ಮಾಮಜಂ ಅನಾದಿಂ ಚ. ಇಲ್ಲಿ ನೀವು ಬಿಡಿಸುವಾಗ ಯೋ ಮಾಮಜಂ ಅಲ್ಲಿ ಅ ಬರುತ್ತೆ, ಉಚ್ಚಾರಣೆ ಆಗುತ್ತೆ. ಅಜಂ ಮತ್ತೆ ಅನಾದಿಂ ಬೇರೆ ಮಾಡಿ, ಆದ್ಮೇಲೆ ಅ ಅಲ್ಲಿ ನೀವೇ ಸೇರಿಸ್ಬೇಕು. ಯೋ ಮಾಮಜಂ ಅನಾದಿಂ ಚ. ವೇತ್ತಿ, ವ್ಯಕ್ತಿ ಅಲ್ಲ, ವೇತ್ತಿ ಲೋಕ ಮಹೇಶ್ವರಂ ಅಸಮೂಢ ಸ ಮರ್ತೇಷು, ದೀರ್ಘ ಇದೆ, ಮರ್ತೇಷು ಸರ್ವ ಪಾಪೈ ಪ್ರಮುಚ್ಯತೆ. ಸರ್ವ ಪಾಪೈ ಪ್ರಮುಚ್ಯತೆ. ಇದರ ಒಂದು ಅರ್ಥವನ್ನು ತಿಳ್ಕೊಳ್ಳೋಣ. ಯ ಅಂತಂದ್ರೆ ಇಲ್ಲಿ ಬರುವಂತದ್ದು ಯಹ ಅಂತ ಹೇಳಿ. ಯಹ ಮಾಂ ಅಜಂ ಅನಾದಿಂ ಚ. ಯಹ ಅಂದ್ರೆ ಯಾರು ಅಂತ ಹೇಳಿ ಪ್ರಶ್ನೆ ಕೇಳ್ತೆ. ಯಾರು? ಮಾಂ ಅಂದ್ರೆ ನನ್ನನ್ನ, ಅಜಂ ಅನಾದಿಂ ಚ ನಾನು ಅಜ ಅಂತ ಹೇಳಿ. ಅಜ ಅಂದ್ರೆ ಜನನವಿಲ್ಲದವನು ಅಂತ ಹೇಳಿ. ಯಾರು ಜನನವಿಲ್ಲದವನು, ಜನನ ರಹಿತನು, ಅಥವಾ ಅನಾದಿಂ ಆರಂಭವಿಲ್ಲದವನು ಅಂತ ಹೇಳಿ. ವೇತ್ತಿ ಅಂತಂದ್ರೆ ತಿಳಿದಿರುವವನು. ಯಾರು ನಾನು ಜನನವಿಲ್ಲ, ನನಗೆ ಆರಂಭವಿಲ್ಲ ಅಂತ ತಿಳ್ಕೊಳ್ತಾರೋ, ಲೋಕ ಮಹೇಶ್ವರಂ ಎಲ್ಲ ಲೋಕಗಳ ಮಹೇಶ್ವರನಂತ, ಎಲ್ಲ ಲೋಕಗಳ ಮಹೇಶ್ವರ ಅಂತ ತಿಳ್ಕೊಳ್ತಾರೋ, ಅಸಮೂಢ ಅವನು ಮೋಹವಿಲ್ಲದವನು. ಯಾರು? ಸಹ ಅವನು. ಮರ್ತೇಶು ಅಂತಂದ್ರೆ ಜನನ ಮರಣ ಚಕ್ರಗಳಿಗೆ ಒಳಪಟ್ಟಂತವನಿಗೆ ಮರ್ತೇಶು ಅಂತ ಕರೀತಾರೆ. ಅಥವಾ ಮರ್ತೇಶು ಅಂದ್ರೆ ಬಂಧನಕ್ಕೊಳಗಾದಂತವನಿಗೂ ಕೂಡ ಮರ್ತೇಶು ಅಂತ ಕರೀತಾರೆ. ಮನುಷ್ಯ ಲೋಕದ ಬಂಧನವನ್ನ ಬಿಟ್ಟು ಅಥವಾ ಮೋಹವಿಲ್ಲದವನಾಗಿ ಅಮೃತಂ ಅಶ್ನುತೆ. ಇಲ್ಲ, ಒಂದ್ ನಿಮಿಷ. ಸರ್ವ ಪಾಪೈ ಪ್ರಮುಚ್ಯತೆ. ಸರ್ವ ಪಾಪ ಅಂದ್ರೆ ಸಮಸ್ತ ಪಾಪಗಳಿಂದ, ಪ್ರಮುಚ್ಯತೆ ಅಂದ್ರೆ ಬಿಡುಗಡೆ ಹೊಂದ್ತಾನೆ ಅಂತ ಇಲ್ಲಿ ಹೇಳ್ತಾ ಇರುವಂತ. ಓಕೆ. ಯೋ ಮಾಂ ಅಜಂ ಅನಾದಿಂ ಚ ಅಂದ್ರೆ ಯಾರು ನನ್ನನ್ನ ಜನ್ಮವಿಲ್ಲದವನು, ಆರಂಭವಿಲ್ಲದವನು ಎಂದು ತಿಳ್ಕೊಳ್ತಾರೋ, ಲೋಕ ಮಹೇಶ್ವರ ಎಲ್ಲ ಲೋಕಗಳ ಅಧಿಪತಿ ಎಂದು ತಿಳ್ಕೊಳ್ತಾರೋ, ಅಸಮ್ಮೂಢ ಸಮರ್ಥೇಶು ಅವನು ಮೋಹ ರಹಿತನಾಗಿರ್ತಾನೆ. ಆಮೇಲೆ ಈ ಮರಣ ಲೋಕದಿಂದ, ಮರಣ ಲೋಕದ ಒಂದು ಬಂಧನದಿಂದ ಮುಕ್ತನಾಗ್ತಾನೆ. ಸೊ ಹಾಗೆ ಅವನು ಸಮಸ್ತ ಪಾಪಗಳಿಂದ ಬಿಡುಗಡೆಯನ್ನು ಕೂಡ ಪಡಿತಾನೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಒಂದು ನಿಮಿಷ. ಸೌಮ್ಯಶ್ರೀ ಮಾತಾಜಿ 5 ಜನ ಹೇಳಿ. ಸೌಮ್ಯಶ್ರೀ ಮಾತಾಜಿ, ಕಾಂತಾಮಣಿ, ಲಕ್ಷ್ಮೀ PM, ಲಲಿತಾ, ಲೋಕಜೀವಿನಿ, ಲಕ್ಷ್ಮೀ ಜಾಸ್ತಿ ಎಲ್ಲ ಮಾತಾಜಿಗಳು 5 ಮಾತಾಜಿಗಳು ಹೇಳಿ, ಒಬ್ರಾದ್ಮೇಲೆ ಒಬ್ರು. ಮಾತಾಜಿ ಶ್ಲೋಕ 3. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕ ಮಹೇಶ್ವರಂ ಅಸಮ್ಮೂಢ ಮರ್ತ್ಯೇಷು ಸರ್ವ ಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯೋ ಮಾಂ ಅಜಂ ಅನಾದಿಂ ಚ
वेत्ति लोकामहेश्वरम् असम्मूढसमर्थेषु सर्वपापै प्रमुच्यते। हरे कृष्ण। ಲಕ್ಷ್ಮೀ PM. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 3. ಯೋ ಮಾಮಜಮನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸ ಮರ್ತೇಷು ಸರ್ವಪಾಪೈ ಪ್ರಮುಚ್ಯತೆ. ಧನ್ಯವಾದಗಳು ಮಾತಾಜಿ. यो माम् अजमनादिं च वेत्ति लोकमहेश्वरम् असमूढः समर्थ्येषु सर्वपापैः प्रमुच्यते. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಯೋ ಮಾಂ ಅಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥೇಷು ಸರ್ವಪಾಪೈ ಪ್ರಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಲಲಿತಾ ಮಾತಾಜಿ ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡ್ತೀನಿ ಮತ್ತೆ. ಸರಿ ಮತ್ತೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಇದು ಮೂವಾಗ್ಲಿಲ್ವಾ? ಸರಿ, ಮೂವಾಗಿದೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 4 ಮತ್ತು 5ನೇ ಶ್ಲೋಕ. 4ನೇ ಶ್ಲೋಕ. ಬುದ್ಧಿ ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ. ಹರೇ ಕೃಷ್ಣ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಬುದ್ಧಿ ಜ್ಞಾನಂ ಜ್ಞಾನಂ ಅಸಮ್ಮೋಹ. ಇಲ್ಲಿ ನೋಡಿ, ಜ್ಞಾನಂ ಅಸಮ್ಮೋಹ ಆಗತ್ತೆ. ಅಲ್ಲಿ ಉಚ್ಚಾರಣೆ ತಾನಾಗೆ ಬರುತ್ತೆ, ಆದ್ರೆ ನೀವಲ್ಲಿ ಹಚ್ಚಿ ಉಚ್ಚಾರಣೆ ಮಾಡಿದ್ರೆ ಒಳ್ಳೇದು. ಜ್ಞಾನಂ ಅಸಮ್ಮೋಹ. ಒಂದ್ ಸೇರಿಸ್ಬಿಡ್ಬೇಕಲ್ಲಿ ಅಷ್ಟೇ. ಜ್ಞಾನಂ ಅಸಮ್ಮೋಹ. ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ. ಇಲ್ಲಿ ಬಿಡಿಸೋದೇನಿಲ್ಲ, ಬಟ್ ಇಲ್ಲಿ ಭಯ ಇಲ್ಲಿದೆಯಲ್ಲ, ಅಭಯ, ಅಲ್ಲಿ ಅಭಯ ಬರುತ್ತೆ. ಚ ಅಭಯಂ ಏವ ಚ ಆಗತ್ತೆ ಬಿಡಿಸಿದಾಗ. ಸೊ ಭವೋ ಭಾವೋ ಅಂದ್ರೆ ಇಲ್ಲಿ ಭವೋ ಭಾವೋ ಇದೆಯಲ್ಲ, ಅಲ್ಲಿ ಅವಗ್ರಹ ಇದೆ ನೋಡಿ. ಸೊ ಭವೋ ಅಂದ್ರೆ ಭವಃ ಬರುತ್ತೆ, ಮುಂದೆ ಹೋಗುತ್ತೆ. ಭವಃ ಅಭಾವಃ ಆಗತ್ತೆ. ಹಾಗಾಗಿ ಭವೋ ಅಭಾವೋ ಆಗತ್ತೆ. ಭವೋ ಅಭಾವೋ. ಆಮೇಲೆ ಇಲ್ಲಿ ಭಯಂ ಚಾಭಯಂ ಏವ ಚ. ಇಲ್ಲಿ ಚ ಅಭಯಂ ಬರುತ್ತೆ. ಚ ಅಭಯಂ ಏವ ಚ ಅಂದ್ರೂ ನಡೆಯುತ್ತೆ. ಚ ಅಭಯಂ ಏವ ಚ ಅಂದ್ರೂ ಕೂಡ ಆಗತ್ತೆ. ಚಾಭಯಂ ಏವ ಚ. ಇದ್ರ ಒಂದು ಅರ್ಥ. ಇಲ್ಲಿ ಬುದ್ಧಿ ಜ್ಞಾನ ಒಂದೊಂದಾಗಿ ಪದಗಳನ್ನು ಹೇಳ್ತಾ ಇರುವಂತದ್ದು. ಅಂದ್ರೆ ಏನು, ಈ ಜೀವಿಗಳಲ್ಲಿ ಏನು ಗುಣಗಳಿರ್ತಾವಲ್ಲ, ಆ ಗುಣಗಳು ಯಾವ್ಯಾವಿದೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಅಲ್ಲ. ನಮ್ಮಲ್ಲಿ ಏನಿದೆ? ಬುದ್ಧಿ ಇದೆ ಅಲ್ಲ, ಜ್ಞಾನ ಇದೆ, ಅಸಮ್ಮೋಹ ಅಂದ್ರೆ ಮೋಹವಿಲ್ಲದೆ ಇರುವಂತದ್ದು. ಆಮೇಲೆ ಕ್ಷಮಾ ಅಂದ್ರೆ ಕ್ಷಮೆ. ಆಮೇಲೆ ಕ್ಷಮಾಗುಣ. ಸತ್ಯಂ ಅಂದ್ರೆ ಸತ್ಯತೆ. ದಮಃ ಅಂದ್ರೆ ಇದು ಇಂದ್ರಿಯ ನಿಗ್ರಹಕ್ಕೆ ದಮಃ ಅಂತ ಹೇಳ್ತಾರೆ. ಆಮೇಲೆ ಇದು ಯಾವುದು? ಶಮಃ ಅಂದ್ರೆ ಮನಸ್ಸಿನ ಒಂದು ಶಾಂತಿ, ಮನಸ್ಸನ್ನ ನಿಗ್ರಹಿಸುವಂತದ್ದು. ಸುಖಂ ದುಃಖಂ ಭವಃ ಅಂತಂದ್ರೆ ಇಲ್ಲಿ ಹುಟ್ಟಿಗೆ ಹೇಳ್ತಾ ಇರೋದು, ಜನನಕ್ಕೆ ಹೇಳ್ತಾರೆ ಭವಃ. ಅಭಾವಃ ಅಂದ್ರೆ ಸಾವು. ಅದೊಂದು ಅಭಾವ ಜನನದ್ದು. ಭಯಂ ಅಂದ್ರೆ ಭಯ ಪಡುವಂಥದ್ದು, ಮತ್ತೆ ಭೀತಿ. ಅಭಯಂ ಅಂತಂದ್ರೆ ಭಯರಹಿತವಾದಂಥದ್ದು. ಸೊ ಹೀಗೆ ಇವೆಲ್ಲ ಗುಣಗಳನ್ನ ಹೇಳಿರುವಂಥದ್ದು. ಏನ್ ಹೇಳ್ತಾರೆ ನೋಡೋಣ. ಬುದ್ಧಿರ್ಜ್ಞಾನ ಅಸಮೋಹ. ಬುದ್ಧಿ ಜ್ಞಾನ ಅಜ್ಞಾನ ಮೋಹದ ಒಂದು ನಿಗ್ರಹ, ಮೋಹದಿಂದ ನಿವೃತ್ತಿ. ಕ್ಷಮಾ ಸತ್ಯಂ ದಮ ಶಮಃ. ಕ್ಷಮೆ ಸತ್ಯತೆ ಇಂದ್ರಿಯ ನಿಗ್ರಹ, ಮನಸ್ಸಿನ ಶಾಂತಿ. ಸುಖಂ ದುಃಖಂ ಸುಖ ಮತ್ತೆ ದುಃಖ ಭವೋಭಾವ
ಜನನ ಮರಣ, ಭಯಂ ಚ ಅಭಯಂ ಚ, ಭಯ ಮತ್ತು ರಹಿತತೆ ಇವೆಲ್ಲವೂ ಏನಾಗಿದೆ, ನನ್ನಿಂದಲೇ ಬಂದಿರುವಂತದ್ದು. ಈ ಎಲ್ಲ ಗುಣಗಳನ್ನ ಸೃಷ್ಟಿಸಿದವನು ನಾನೇ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಆರ್ ಪೂಜಾರಿ ಮಾತಾಜಿ, ಮಂಜುಳಾ ಎ ಮಾತಾಜಿ, ನಿರ್ಮಲಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ಪ್ರವೀಣ ನಾರಾಯಣ್ ಮಾತಾಜಿ. ಲಲಿತಾ ಆರ್ ಪೂಜಾರಿ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 45. ಬುದ್ಧಿರ್ಜ್ಞಾನ ಸಮೋಹ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭಾವೋ ಅಭಾವೋ ಭಯಂ ಚ ಅಭಯಮೇವ ಚ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೀವು ಭವೋ ಅಭಾವೋ ಅನ್ನುವಾಗ ಮಾತಾಜಿ, ಹರೇ ಕೃಷ್ಣ. ಭವೋ ಅಂತ ಹೇಳಿದಾಗ ಅಲ್ಲಿ ಸೆಪರೇಟ್ ಮಾಡ್ಬೇಡಿ. ಇಲ್ಲಿ ಭವಃ ಅಂದಾಗ ಅಭಾವಃ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಭವೋ ಅಭಾವೋ ಸರ್. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಎ ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4-5. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಅಭಾವೋ ಭಯಂ ಚ ಅಭಯಮೇವ ಚ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಆಮೇಲೆ ಹೇಳ್ತೀನಿ ಮುಂದಿನ ಶ್ಲೋಕ ನಾನು. ಸರಿ ಸರಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಧನ್ಯವಾದಗಳು ಮಾತಾಜಿ. ಕೃಷ್ಣ. ಪ್ರವೀಣ ಮಾತಾಜಿ. ಕೃಷ್ಣ ಮಾತಾಜಿ. ಅಲ್ಲಿ ಮಾತಾಜಿ ಈಗ ಹೇಳಿದ್ರಲ್ಲ, ಭಯಂ ಚ ಭಯಮೇವ ಚ, ಅಲ್ಲಿ ಚ ಅಂತ ಹೇಳಿದಾಗ ನೀವು ಅಭಯ ಅಂತ ಹಚ್ಬೇಕಲ್ಲಿ. ಭಯಂ ಚ ಅಭಯ. ಭಯಂ ಚ ಭಯಮೇವ ಚ. ಭಯಂ ಚ ಅಭಯಮೇವ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ಹರೇ ಕೃಷ್ಣ ಮಾತಾಜಿ. ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬುದ್ಧಿರ್ಜ್ಞಾನಂ ಅಸಮ್ಮೋಹಃ ಕ್ಷಮಾ ಸತ್ಯಂ ತಮಃ ಸಮಃ ಸುಖಂ ದುಃಖಂ ಭಾವೋ ಭಾವೋ ಭಯಂ ಚ ಭಯಂ ಏವ ಚ. ಭಯಂ ಚ ಅಭಯಂ ಏವ ಚ ಅಥವಾ ಚ ಭಯಂ ಅಂತ ಹೇಳಿ. ಭಯಂ ಚ ಭಯಂ ಏವ ಚ. ಭಯಂ ಚ ಅಭಯಮೇವ ಚ. ಅಭಯ ಅಭಯ. ಭಯಂ ಚ ಅಭಯಂ ಏವ ಚ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 5ನೇ ಶ್ಲೋಕ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಕ್ ವಿಧಾಃ. ಹರೇ ಕೃಷ್ಣ. ಸೊ ಇದ್ರ ಒಂದು ಉಚ್ಚಾರಣೆ. ಅಹಿಂಸಾ ಸಮತಾ ತುಷ್ಟಿಹಿ, ಶಕೆಟ್ಟ ಒತ್ತಿದೆ, ತುಷ್ಟಿಹಿ. ತಪೋದಾನಂ ಯಶೋ ಯಶಃ. ಯಶೋ ಯಶಃ ಬಿಡಿಸಿದಾಗ ಅಲ್ಲಿ ಅವಗ್ರಹ ಇದೆ ಯಶೋ ಆದ್ಮೇಲೆ. ಸೊ ಯಶಃ ಅಯಶಃ ಅಂತ ಕರೀತಾರೆ. ಯಶಃ ಅಯಶಃ. ಸೊ ನೀವು ಬಿಡಿಸಿ ಹೇಳೋದಾದ್ರೆ ಯಶಃ ಅಯಶಃ ಹೇಳಿ, ಕೂಡಿ ಹೇಳೋದಾದ್ರೆ ಯಶೋ ಯಶಃ ಅಂತ ಹೇಳಿ, ಯಶೋ ಯಶಃ ಅಂತ ಹೇಳಿ. ಭವಂತಿ
ಭಾವ ಭೂತಾನಾಂ ಮತ್ತ ಏವ ಪೃಥಗ್ ವಿಧಾಹ. ಏವ ನೋಡಿ ದೊಡ್ಡ ಇದೆ, ಪೃಥಕ್ ವಿಧಾಹ. ಇದನ್ನೊಂದು ಬಿಡಿಸಿದಾಗ ಇಲ್ಲಿನೂ ಕೂಡ ಅದೇ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಮತ್ತೆ ವಿಭಿನ್ನ ಗುಣಗಳನ್ನ ಭಗವಂತ ಇಲ್ಲಿ ತಿಳಿಸ್ತಾ ಇರುವಂತದ್ದು ಅವನಿಂದಾನೇ ಬರುತ್ತೆ ಅಂತ ಹೇಳ್ತಾ ಇರುವಂತದ್ದು. ಯಾವ್ಯಾವ್ದು ಅಂದ್ರೆ ಅಹಿಂಸೆ, ಸಮತಾ. ಸಮತಾ ಅಂದ್ರೆ ಸಮಚಿತ್ತತೆ ಅಥವಾ ಸಮಾನತೆ. ತುಷ್ಟಿಹಿ ಅಂದ್ರೆ ತೃಪ್ತಿ, ಸಂತೋಷ, ಅದು ಕೂಡ ನನ್ನಿಂದಾನೆ ಬರುತ್ತೆ. ತಪಃ ತಪಸ್ಸು. ದಾನಂ ದಾನ ಮಾಡುವಂಥದ್ದು. ಯಶಃ ಅಂದ್ರೆ ಕೀರ್ತಿ. ಅಯಶಃ ಯಶೋ ಯಶಃ ಅಂತ. ಯಶಃ ಕೀರ್ತಿ, ಅಯಶಃ ಅಂದ್ರೆ ಅಪಕೀರ್ತಿ. ಭಾವಾಹ ಭಾವ ಅಂದ್ರೆ ಗುಣಗಳು. ಭವಂತಿ ಅಂದ್ರೆ ಇಲ್ಲಿ ಬರ್ತವೆ, ನನ್ನಿಂದಾನೇ ಉಂಟಾಗುತ್ತೆ ಅಂತ ಹೇಳ್ತಾ ಇರುವಂತದ್ದು. ಭವಂತಿ ಅಂದ್ರೆ ಉಂಟಾಗ್ತವೆ ಅಂತ. ಭಾವ ಅಂದ್ರೆ ಗುಣಗಳು, ಸ್ವಭಾವಗಳು, ಗುಣಗಳು. ಭೂತಾನ ಅಂದ್ರೆ ಜೀವಿಗಳ, ಎಲ್ಲ ಜೀವಿಗಳ ಒಂದು ಗುಣಗಳು ಉಂಟಾಗ್ತವೆ ಅಂತ. ಮತ್ತ ಏವ ಪೃಥಗ್ ವಿಧಾಹ. ಮತ್ತ ಏವ ಅಂದ್ರೆ ನನ್ನಿಂದಲೇ. ಪೃಥಗ್ ವಿಧಾಹ ಅಂದ್ರೆ ಪೃಥಗ್ ಅಂದ್ರೆ ವಿಭಿನ್ನವಾಗಿ, ವಿಧಾಹ ಅಂದ್ರೆ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಅಂತ. ಇದು ಸೆಂಟೆನ್ಸ್ ವೈಸ್ ನೋಡಿದಾಗ ಅಹಿಂಸಾ ಸಮತಾ ತುಷ್ಟಿಹಿ. ಅಹಿಂಸೆ, ಸಮಾನತೆ, ತೃಪ್ತಿ ಅಥವಾ ಸಂತೋಷ, ತಪಸ್ಸು, ದಾನ, ಯಶಸ್ಸು, ಅಪಯಶಸ್ಸು. ಭಾವ ಭೂತಾನ ಅಂದ್ರೆ ಎಲ್ಲ ಗುಣಗಳು ಜೀವಿಗಳಲ್ಲಿ ಕಾಣ್ತೇವೆ. ಸೊ ಇವು ಕೂಡ ಮತ್ತೆ ಇವ ಪೃಥಕ್ ವಿಧಾಹ. ಸೊ ಇವೆಲ್ಲ ನೀವು ಕಾಣುವಂತ ಗುಣಗಳು ಎಲ್ಲವೂ ನನ್ನಿಂದಲೇ ವಿಭಿನ್ನ ರೀತಿಯಲ್ಲಿ ಬರ್ತವೆ, ಉಗಮಿಸ್ತವೆ ಅಂತ ಹೇಳಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ರೇಖಾ ಬಂಗೇರ ಮಾತಾಜಿ, ಶೀಲಾದೇವಿ ಮಾತಾಜಿ, ಶಿವಗಂಗಾ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಉಮಾದೇವಿ ವೆಂಕಟೇಶ್ ಮಾತಾಜಿ. ರೇಖಾ ಬಂಗೇರ. ಹರೇ ಕೃಷ್ಣ ಮಾತಾಜಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಅಯಶಃ ಭವಂತಿ ಭಾವಭೂತಾನಾಂ ಮತ್ ಏವ ಪೃಥಗ್ ವಿಧಾಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಹೇಳುವಾಗ ನೀವು ಮತ್ ಏವ ಅಲ್ಲ, ಮತ್ತ ಏವ ತೊಕ್ಕೆತ್ತವತ್ತಿದೆಯಲ್ಲ, ಮತ್ತ ಏವ ಪೃಥಕ್ ವಿಧಾಹ. ಮತ್ತ ಏವ ಪೃಥಗ್ ವಿಧಾಹ. ಮತ್ತೆ ಯಶೋ ಯಶಃ ಅಂತ ಹೇಳಿದ್ರಲ್ಲ, ಒಂದು ಯಶೋ ಯಶಃ ಅಂತ ಹೇಳಿ ಮತ್ತೆ ಸಪರೇಟ್ ಮಾಡೋದಿದ್ರೆ, ಎರಡು ಪದ ಮಾಡೋದಿದ್ರೆ ಅಲ್ಲಿ ಯಶಃ ಅಯಶಃ ಮಾಡ್ಬೇಕು. ಆಯ್ತು ಮಾತಾಜಿ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಹೇಳಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ ಏವ ಪೃಥಗ್ ವಿಧಾಹ. ಗ್ರ ಇಲ್ಲ ಮಾತಾಜಿಯಲ್ಲಿ. ಮತ್ತ ಏವ, ಮತ್ತೇವ ಅಲ್ಲ, ಮತ್ತ ಏವ ಪೃಥಗ್ ವಿಧಾಹ. ಪೃಥಗ್ ಅಂದ್ರೆ ಅಲ್ಲಿ ವ್ಯಂಜನ ಇದೆ ಅಲ್ಲ ಮಾತಾಜಿ. ವ್ಯಂಜನ ಇದ್ದಾಗ ನಾವು ಗಕ್ಕೆ ಅಸ್ವರ ಕೂಡ್ಸಂಗಿಲ್ಲ. ಪೃಥಕ್ ವಿಧಾಹ, ಗಕ್ಕೆ ವತ್ ಬಂದಾಗ ಹೇಳ್ಬೇಕು. ವಿಧಾಹ ಇದೆಯಲ್ಲ ಮುಂದೆ, ಪೃಥಕ್ ವಿಧಾಹ. ಪೃಥಕ್ ವಿಧಾಹ. ಧನ್ಯವಾದ. ಸರಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿಧಾಹ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ನಾನು ಮಾತಾಜಿ ಶಿವಗಂಗಾ ಮಾತಾಜಿ. ಓ ಶಿವಗಂಗಾ. ನೆಕ್ಸ್ಟ್ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿಧಾಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಹೇಳದ ಮಾತಾಜಿ ಉಮಾದೇವಿ. ಉಮಾದೇವಿ ಮಾತಾಜಿ ಹೇಳಿ. ನೆಕ್ಸ್ಟ್ ನಿರ್ಮಲ.
अहिंसा समता तुष्टिः तपोदानं यशो यशः भवन्ति भावभूतानं मत् एव पृथक्विदः. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಯ್ತು ಮಾತಾಜಿ, ಆಯ್ತು ಜನ. ಹರಿ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 6ನೇ ಶ್ಲೋಕ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಇದರ ಒಂದು ಉಚ್ಚಾರಣೆ ಮಹರ್ಷಯಃ ಸಪ್ತ ಪೂರ್ವೇ, ದೀರ್ಘ ಇದೆ, ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ, ನೋಡಿ ಆ ಇದೆ ಸ್ವರ, ಸ್ವಮಾನಸ, ಮಾನಸ ಮಾನಸ ಅಲ್ಲ, ಮಾನಸ ಜಾತಾಹ ಯೇಷಾಂ ಲೋಕ ಇಮಾಹ ಪ್ರಜಾಹ. ಸೊ ಇಮಾಹ ಪ್ರಜಾಹ ಅಲ್ಪವಾಗಿ ಬರುತ್ತೆ. ಸರಿದೊಂದು ಉಚ್ಚಾರಣೆ ಈ ತರ ಬರುತ್ತೆ. ಮಹರ್ಷಯ ಸಪ್ತ ಅಂದ್ರೆ 7 ಮಹರ್ಷಿಗಳು, 7 ಮಹರ್ಷಿಗಳಾದ ಸಪ್ತ ಪೂರ್ವೆ ಅಂತ ಕರೀತಾ ಇರುವಂತದ್ದು. ಸಪ್ತ ಅಂತಂದ್ರೆ 7 ಮಹರ್ಷಿಗಳಾದ, ಪೂರ್ವೆ ಅಂದ್ರೆ ಹಿಂದೆ, ಪುರಾತನದಲ್ಲಿ ಅಥವಾ ಇದಕ್ಕೆ ಹಿಂದೆ 7 ಮಹರ್ಷಿಗಳು ಅಂತ ಈ ತರ ಹೇಳಕ್ ಅರ್ಥ ಬರುತ್ತೆ. ಚತ್ವಾರ ಮನವ ತಥಾ, ಹಾಗೆ 4 ಮನುಗಳು ಅಂತ ಹೇಳ್ತಾ ಇರುವಂತದ್ದು. ಮದ್ಭಾವಾಹ, ಇದು ಬಿಡಿಸಿದಾಗ ಮತ್ ಭಾವಾಹ ಆಗುತ್ತೆ. ಅಂದ್ರೆ ಮತ್ ಅಂದ್ರೆ ನನ್ನಿಂದ, ಭಾವಾಹ ಅಂದ್ರೆ ನನ್ನ ಶಕ್ತಿಯಿಂದ ಜನಿಸಿದವರು ಅಂತ. ಮಾನಸಾಹ ಜಾತಾಹ, ಮಾನಸ ಅಂತಂದ್ರೆ ಮನಸ್ಸು, ಮನಸ್ಸಿನಿಂದ ಜಾತ ಅಂದ್ರೆ ಜನಿಸಿದವರು, ಮನಸ್ಸಿನ ಜನಿಸಿದವರು. ಹಾಗಾಗಿ ಇವರಿಗೆ ಮಾನಸ ಪುತ್ರರು ಅಂತ ಹೇಳಿ ಕರೀತಾರೆ. ಮನುಕುಲದ ಮೂಲ ಜನಕರು ಇವರು. ಹಾಗಾಗಿ ಮಾನಸ ಪುತ್ರರು ಅಂತ ಹೇಳ್ತಾರೆ. ಆಮೇಲೆ ಏಷಾಂ, ಏಷಾಂ ಅಂದ್ರೆ ಇವರಿಂದ, ಲೋಕ ಇಮಃ ಪ್ರಜಾಹ, ಈ ಲೋಕದ ಎಲ್ಲಾ ಪ್ರಜೆಗಳು ಅಥವಾ ಜೀವಿ. ಏನರ್ಥ ಕೊಡುತ್ತಂದ್ರೆ, ಹಿಂದಿನ 7 ಮಹರ್ಷಿಗಳು ಚತ್ವಾರೋ ಮನವಸ್ತಥ, 4 ಮನುಗಳು, ಮದ್ಭಾವ ಮಾನಸ ಜಾತಃ, ನನ್ನಿಂದ ನನ್ನ ಮನಸ್ಸಿನಿಂದಲೇ ಜನಿಸಿದವರು ಅಂತ. ಯೇಷಾಂ ಲೋಕ ಇಮಾ ಪ್ರಜಾಹ, ಈ ಲೋಕದ ಎಲ್ಲಾ ಪ್ರಜೆಗಳು ಇವರಿಂದಲೇ ಬಂದಂಥವರು ಅಂತ ಹೇಳ್ತಾ ಇರುವಂತದ್ದು. ಅಥವಾ ಎಲ್ಲಾ ಲೋಕದ ಜೀವಿಗಳು ಸೃಷ್ಟಿ ಇಲ್ಲಿಂದಾನೇ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಇಲ್ಲಿ ಸಪ್ತರ್ಷಿಗಳ ಕುರಿತಾಗಿ ಹೇಳ್ತಾ ಇರುವಂತದ್ದು. 7 ಋಷಿಗಳು, ಅವರು ಇದೇ ಅಗಸ್ತ್ಯ, ಅತ್ರಿ, ಭಾರದ್ವಾಜ, ಗೌತಮ, ಜಮದಗ್ನಿ, ವಶಿಷ್ಠ, ವಿಶ್ವಾಮಿತ್ರ, ಇವರೆಲ್ಲರೂ ಕೂಡ 7 ಮಹರ್ಷಿಗಳ ಕುರಿತಾಗಿ ಹೇಳ್ತಾರೆ. ಆಮೇಲೆ 4 ಮನವಸ್ತಥ ಅಂದ್ರೆ ಮಾನಸ ಪುತ್ರರು, ಇವರು ಬ್ರಹ್ಮನ ಮಾನಸ ಪುತ್ರರು, ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರರ ಕುರಿತಾಗಿ ಹೇಳ್ತಾ ಇರುವಂತದ್ದು. ಆಮೇಲೆ ಮನುಗಳ ಕುರಿತಾಗಿ ಹೇಳ್ತಾರೆ ಇಲ್ಲಿ ಅಲ್ಲ. ಮನುಗಳು ಮನುಕುಲದ ಮೂಲ ಜನಕರು. ಮನುಕುಲದ ಮೂಲ ಜನಕರು ಯಾರು? 14 ಜನ ಮನುಕುಲದ ಮೂಲ ಜನಕರು ಇರ್ತಾರೆ. ಪ್ರತಿಯೊಂದು ಇದ್ರಲ್ಲಿ ಸ್ವಯಂಭೂ, ಅಂದ್ರೆ ಈ ಒಂದು ಮನುಕುಲದಲ್ಲಿ ಬಂದಂತವ್ರು ಯಾರ್ಯಾರು ಅಂದ್ರೆ ಸ್ವಯಂಭೂ, ಸ್ವರೋಚಿತ, ಉತ್ತಮ, ರೈವತ, ಚಕ್ಷುಷ, ವೈವಸ್ವತ, ಮನ್ವಂತರ, ಸಾವರ್ಣಿ, ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ, ಈ ತರ 14 ಜನರು ಬರುತ್ತಾರೆ. ಸೊ ಹೀಗೆ ಒಟ್ಟಾರೆ ಈ ಮನುಕುಲದ ಜನರು, ಈ ಪ್ರಜಾಪಿತರು ಅಂತ ಹೇಳ್ತಾರೆ, ಇವರು 25 ಜನ ಪ್ರಜಾಪಿತರಿದ್ದಾರೆ. ಇವರೆಲ್ಲ ಕೂಡ್ಸಿ 7 ಜನ ಮಹರ್ಷಿಗಳು, ಆಮೇಲೆ 3 ಜನ ಇವರು ಮಾನಸ ಪುತ್ರರು ಬ್ರಹ್ಮಂದು, ಆಮೇಲೆ 14 ಮನುಗಳು. ಸೊ ಒಟ್ಟಾರೆ ಎಷ್ಟಾಯ್ತು? 25. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿ ಮಂಗಳಾ ಮಾತಾಜಿ. ಝೂಮ್ ಯೂಸರ್ ಅಂತಿದೆ, ಪ್ರಭುಜಿನ ಮಾತಾಜಿನ ಗೊತ್ತಿಲ್ಲ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ ಹೇಳಿ ಮಾತಾಜಿ. ಹೇಳ್ತೀನಿ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ
ವಸ್ತತ ಮದ್ಭಾವಮಾನಸ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ. ಮಾತಾಜಿ ಸರಿ ಸರಿ ಬಂತು ಮಾತಾಜಿ. ಬಟ್ ಒಂದು ಗಮನಿಸಿ, ಅಲ್ಪ ಪ್ರಾಣ ಮಹಾಪ್ರಾಣಗಳಿದೆಯಲ್ಲ, ಲೈಕ್ ಥಾ, ದೊಡ್ಡ ಥಾ ಬರುತ್ತೆ, ದೊಡ್ಡ ಭ ಬರುತ್ತೆ. ಸೊ ಅವುಗಳನ್ನ ಸ್ವಲ್ಪ ಗಮನಿಸಿ. ಉಳಿದು ಸರಿ ಬಂತು. ಕಂಟಿನ್ಯೂ ಮಾಡಿ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತ ಮದ್ಭಾವ ಮನಸಾ ಜಾತಃ ಯೇಷಾಂ ಲೋಕ ಇಮಾಂ ಪ್ರಜಃ. ಮಾನಸಾ ಜಾತಾಃ. ಮಾತಾಜಿ ಮಾನಸಾ ಜಾತಃ. ನಾವು ಮನಸ್ಸು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಮನಸ ಅಂದ್ರೆ ಕನ್ನಡದಲ್ಲಿಗೆ ನಾವು ಮನಸ ಅಂತ ಹೇಳ್ತೇವೆ, ಬಟ್ ಇಂಗ್ಲಿಷ್ ನಲ್ಲಿ ಮಾನಸ ಅಂತ ಕರೀತಾರೆ. ಸಾರಿ, ಸಂಸ್ಕೃತದಲ್ಲಿ ಮಾನಸ ಅಂತಾರೆ. ಮಾನಸಾ ಜಾತಃ ಯೇಷಾಂ ಲೋಕ ಇಮಾಂ ಪ್ರಜಃ. ಹರೇ ಕೃಷ್ಣ ಇಮಾಂ ಮಾತಾಜಿ. ಅಲ್ಲ, ಇಮಾಹ. ಇಮಾಹ ಇಮಾಹ ಪ್ರಜಾಃ. ಮಾತಾಜಿ ಯೇಷಾಂ ಲೋಕ ಇಮಾಃ ಪ್ರಜಾಃ. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಕೃಷ್ಣ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಮಹರ್ಷಯಂ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತದಾ ಮದ್ಭಾವೋ ಮಾನಸ ಜಾತಾಃ ಯೇಷಾಂ ಲೋಕ ಇಹಂ ಪ್ರಜಾ. ಹರೇ ಕೃಷ್ಣ ಮಾತಾಜಿ. ಸರಿತಾ ಮಾತಾಜಿ? ಯೇಷಾಂ ಲೋಕ ಇಮಃ ಪ್ರಜಾಃ. ಯೇಷಾಂ ಲೋಕ ಇಮಾಂ ಪ್ರಜಾಃ. ಮಾಂ ಅಲ್ಲಿ ವಿಸರ್ಗ ಇದೆಯಲ್ಲ ಮಾತಾಜಿ, ಇಮಾಹ ಅಂತ ಹೇಳ್ಬೇಕು. ಇಮಾಹ ಪ್ರಜಾಃ. ಇಮಾಹ ಪ್ರಜಾಃ. ಮಾತಾಜಿ. ಹರೇ ಕೃಷ್ಣ. ಝೂಮ್ ಯೂಸರ್ ಯಾರು? ಝೂಮ್ ಯೂಸರ್ ಅಂತ ಇದೆ. ಮಾತಾಜಿನ ಪ್ರಭುಜಿನ? ಎಪಿ ಸುಮಿತ್ರಮ್ಮ ಮಾತಾಜಿ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನಾನು ಓದೋದ ಯಾರು ಬೇರೆಯವ್ರು ಇದ್ದಾರೆ? ನಾನು ಕೇಳಿಸ್ಕೊಳ್ಳಿಲ್ಲ ಸರಿ. ಮಾತಾಜಿ ನೀವು ಹೇಳಿ, ಆಮೇಲೆ ಅಂಬಿಕಾ. ಶ್ಲೋಕ 6. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸಾ ಜಾತ ಯೇಷಾಂ ಲೋಕ ಇಮಾಃ ಪ್ರಜಾ. ಹರೇ ಕೃಷ್ಣ ಮಾತಾಜಿ. ಮಾನಸಾ ಜಾತಾಃ. ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅಂಬಿಕಾ ಶ್ಲೋಕ 6. ಮಹರ್ಷಃ ಸಪ್ತಂ ಪೂರ್ವೇ ಚತ್ವಾರೋ ಮಹರ್ಷಯಃ ಮಾತಾಜಿ. ಮಹರ್ಷಯಃ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವ ಮಾನಸಾ ಜಾತಃ ಯೇಷಾಂ ಲೋಕ ಇಮಃ ಪ್ರಜಾಃ. ಹರೇ ಕೃಷ್ಣ ಮಾತಾಜಿ. ಸರಿ, ಮುಂದಿನ ಶ್ಲೋಕ ಅಲ್ಲ ಮಾತಾಜಿ? ಆಯ್ತು ಮಾತಾಜಿ. 5 ಜನ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 7ನೇ ಶ್ಲೋಕ. ಏತಾಂ ವಿಭೂತಿ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ. ಇದರೊಂದು ಉಚ್ಚಾರಣೆ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ. ವೇತ್ತಿ ಅಲ್ಲ, ವೇತ್ತಿ ತತ್ವತಃ ಸೋವಿಕಲ್ಪೇನ. ಸೋವಿಕಲ್ಪೇನ ಬಿಡಿಸಿದಾಗ ಸ ಅವಿಕಲ್ಪೇನ ಆಗತ್ತೆ. ಅವಗ್ರಹ ಇದೆ ಅಲ್ಲ ಅಲ್ಲಿ. ಸ ಅವಿಕಲ್ಪೇನ ಅಥವಾ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನಾತ್ರ ಸಂಶಯಃ. ಇದರ ಒಂದು ಅರ್ಥ, ಏತಾಂ ವಿಭೂತಿಂ ಅಂದ್ರೆ
ಏತಾಂ ಅಂದ್ರೆ ಇವು, ಈ ಎಲ್ಲ ವಿಭೂತಿಗಳನ್ನ ಯಹ್ ಯೋಗಂ ಚ ಯೋಗಂ ಚ ಅಂದ್ರೆ ನನ್ನ ಈ ಯೋಗ ಶಕ್ತಿಗಳನ್ನ ನಾನಿರುವಂತೆ ಅಂತ ಹೇಳ್ತಾ ಇರುವಂತದ್ದು. ಈ ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ. ಮಮ ಅಂದ್ರೆ ನನ್ನ, ವೇತ್ತಿ ತತ್ವತಃ ಅಂದ್ರೆ ಈ ನಾ ಹೇಗಿದ್ದೀನೋ ಹಾಗೆ ತಿಳಿಯೋದು. ವೇತ್ತಿ ಅಂದ್ರೆ ತಿಳಿಯೋದು. ನನ್ನ ತತ್ವತಃ ಅಂತಂದ್ರೆ ತತ್ವಗಳು ಹೇಗಿದೆಯೋ ಹಾಗೆ ಹೇಳ್ಬೇಕಲ್ಲ ನಾವು. ಹಾಗಾಗಿ ಭಗವಂತನ ತತ್ವಗಳು ಏನಿದಾವೋ ಅದೇ ತರ ತಿಳ್ಕೊಂಡ್ರೆ ಭಗವಂತನನ್ನ ಸ ಯುಜ್ಯತೆ. ಸಹ ಅವಿಕಲ್ಪೇನ ಅಂತಂದ್ರೆ ವಿಭಜನೆ ಇಲ್ಲದೆ. ಓಕೆ, ಸ ಅವಿಕಲ್ಪೇನ ಅಂದ್ರೆ ಯಾವುದೇ ಒಂದು ಬೇರೆ ವಿಭಜನೆ ಇಲ್ಲದೆ ಅಂತ ಹೇಳ್ತಾರೆ. ಅವಿಕಲ್ಪೇನ ಅಂದ್ರೆ ಕಲ್ಪೇನ ಅಂದ್ರೆ ವಿಭಜನೆ ಇರುವಂತದ್ದು, ಅವಿಕಲ್ಪೇನ ಅಂದ್ರೆ ವಿಭಜನೆ ಇಲ್ಲದೆ ಅಂದ್ರೆ ಅಲ್ಲಿ ಹೇಗಿರುತ್ತೋ ಹಾಗೆ ಹೇಳುವಂಥದ್ದು. ಅದನ್ನ ತನ್ನ ಪ್ರಕಾರ ತಿಳ್ಕೊಳ್ಳೋದಲ್ಲ, ಅಥವಾ ಬೇರೆ ರೀತಿಯಲ್ಲಿ ತಿಳ್ಕೊಳ್ದೆ ಇರುವಂತದ್ದು. ಇಷ್ಟರ ಪ್ರಪಾದ ಹೇಳ್ತಾರೆ ಸಂಶಯವಿಲ್ಲದೆ ತಿಳ್ಕೊಳ್ಳುವಂಥದ್ದು ಅಂತ ಹೇಳ್ತಾರೆ ಇದೆ ಅವಿಕಲ್ಪೇನ ಅಂತಂದ್ರೆ. ಆಮೇಲೆ ಇಲ್ಲಿ ಯೋಗೇನ ಯುಜ್ಯತೆ. ಯುಜ್ಯತೆ ಅಂತಂದ್ರೆ ನಿರತನಾಗುವಂಥದ್ದು ಅಂತ. ಎಲ್ಲಿ ನಿರತನಾಗುವಂಥದ್ದು? ಭಕ್ತಿಯಲ್ಲಿ ನಿರತನಾಗುವಂಥದ್ದು. ಯೋಗೇನ ಯುಜ್ಯತೆ ಅಂತ ಇಲ್ಲಿ ಹೇಳ್ತಾರೆ. ಭಕ್ತಿಯಲ್ಲಿ ನಿರತನಾಗುವಂಥದ್ದು, ನಿರತನಾಗುತ್ತಾನೆ. ಆಮೇಲೆ ನ ಅತ್ರ ಸಂಶಯ, ಸೊ ಇದರಲ್ಲಿ ಯಾವ್ದು ಸಂಶಯ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಏತಾಂ ವಿಭೂತಿ ಯೋ ವೇತ್ತಿ ಅಂದ್ರೆ ಯಾರು ನನ್ನ ದೈವಿ ವಿಸ್ತರಣೆಯನ್ನ ತಿಳ್ಕೊಳ್ತಾರೋ, ಯೋಗಂಚ ಮಮ ತತ್ವತಃ ನನ್ನ ಒಂದು ಯೋಗ ಶಕ್ತಿಯನ್ನ ಯಥಾವತ್ತಾಗಿ ತತ್ವವಾಗಿ ತಿಳ್ಕೊಳ್ತಾರೋ, ಸ ಅವಿಕಲ್ಪೇನ ಸೊ ಅವಿಕಲ್ಪೇನ ಅಂದ್ರೆ ಅವನು ಅಚಲವಾಗಿ ದೃಢವಾಗಿ ಯೋಗದಲ್ಲಿ ಯಾವುದೇ ಒಂದು ಸಂಶಯವಿಲ್ಲದೆ ಅವನು ನಿರತನಾಗ್ಲಿಕ್ಕೆ ಸಾಧ್ಯ ಇದೆ. ನಾತ್ರ ಸಂಶಯ, ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಒಟ್ಟಾರೆ ಏನ್ ಹೇಳುತ್ತೆ ಅಂದ್ರೆ ನನ್ನ ವಿಭೂತಿಗಳನ್ನ, ನನ್ನ ಐಶ್ವರ್ಯಗಳನ್ನ, ಯೋಗ ಶಕ್ತಿಗಳನ್ನ, ಇರುವ ತತ್ವಗಳನ್ನ ಹೇಗಿದೆಯೋ ಹಾಗೆ ತಿಳ್ಕೊಳ್ತಾರೋ ಅವನು ಯೋಗದ ಅಚಲವಾದ ಯೋಗದಲ್ಲಿ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿರ್ತಾನೆ. ಇದರಲ್ಲಿ ಸಂಶಯವಿಲ್ಲ, ಅಥವಾ ನೀನು ನಿಸ್ಸಂಶಯನಾಗಿರು ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಲ್ಲಾಜಮ್ಮ ಮಾತಾಜಿ, ದೀಕ್ಷಾ ಗೋಕವಿ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗಾಯತ್ರಿ ಆರ್ ಮಾತಾಜಿ, ಗೀತಾ ಮಾತಾಜಿ. ಶ್ಲೋಕ 7. ಏತಂ ವಿಭೂತಿಂ ಯೋಗಂ ಚ ಮಮೋ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಮಾತಾಜಿ ಮಿಸ್ಟೇಕ್ ಎಲ್ಲ ಆಯ್ತು ಮಾತಾಜಿ. ಅದೇ ನಾನು ನಿಮ್ಗೆ ಯಾವಾಗ್ಲೂ ಹೇಳೋದು, ಒತ್ತುಗಳನ್ನ ದೀರ್ಘಗಳನ್ನ ನೋಡಿ ಉಳಿದೆಲ್ಲ ಸರಿ ಇದೆ. ನನಗ್ ಗೊತ್ತಾಗುತ್ತೆ ಮಾತಾಜಿ, ಆದ್ರೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಲರ್ನಿಂಗ್ ಅಲ್ಲ ಬರುತ್ತೆ ಮಾತಾಜಿ. ಇಲ್ಲ ಈಗ ನಿಮ್ಗೆ ಸರಿಯಾಗಿ ಹೇಳಿ ಅಂತ ಹೇಳೋದೇ ಇಲ್ಲ ನಾನು. ಈಗ ನೀವ್ ಹೇಳಿರೋದು ಸರಿ ಇದೆ, ನೀವ್ ಕೇಳಿದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಎಲ್ಲ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಮಾತಾಜಿ, ಬರೀ ಕನ್ನಡ ಅಷ್ಟೇ ಗೊತ್ತು. ಈಗ ನೋಡಿ, ನೀವ್ ಹೇಳೋದ್ರ ಮೇಲೆ ಗೊತ್ತಾಗುತ್ತೆ. ಈಗ ನನ್ಗೆ ಲಲಿತಾ ಮಾತಾಜಿಗೆ ನೀವೇನಾದ್ರೂ ಅದ್ರ ಹೇಳಿ ಅಂತಂದಾಗ ಅದ್ರಲ್ಲಿ ನಾನು ಅಲ್ಲಿ ಮೇನ್ ಆಗಿ ಎಲ್ಲಿ ಹೇಳಿರ್ತಾರೋ ತಪ್ಪಿರ್ತಾರೋ ಅದ್ ಮಾತ್ರ ಹೇಳ್ತೇನೆ, ನಾನು ಎಲ್ಲ ಹೇಳಲ್ಲ. ಈಗ ನೀವು ಮೈನರ್ ಆಗಿ ಅಲ್ಲಿ ತಪ್ಪು ಮಾಡಿದ್ರು ಅದನ್ನ ನನಗೆ ಹೇಳಲಿಕ್ಕೆ ಆಗಲ್ಲ, ಯಾಕಂದ್ರೆ ನೀವು ಈಗ ತಿಳ್ಕೊಳ್ತಾ ಇರ್ತೀರಾ ಅಲ್ಲ. ಹಾಗಾಗಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಅಷ್ಟು ನಿಮ್ಗೆ ಡೀಪ್ ಆಗಿ ಹೀಗೆ ಹೇಳಿ ಉಚ್ಚಾರಣೆ ಹೀಗೆ ಆಗ್ಬೇಕು ಅಂತ ಹೇಳಲಿಕ್ಕೆ ಆಗಲ್ಲ. ದೀರ್ಘವನ್ನ ಎಳಿದು ಹೇಳಿ ಅಂತ ಹೇಳ್ಬೇಕಾಗತ್ತೆ. ಕೆಲವೊಬ್ರಿಗೆ ಒತ್ತಕ್ಷರ ಒತ್ತಿ ಹೇಳಲಿಕ್ಕೆ ಬರಲ್ಲ, ಉಚ್ಚಾರಣೆ ನಾಲಿಗೆ ಹೊಳ್ಳಲ್ಲ. ಆ ನಾಲಿಗೆ ಹೊಳ್ಬೇಕು ಅಂದ್ರೆ ಸಮಯ ಬೇಕದಕ್ಕೆ ಅಲ್ಲ. ನಾವು ಪ್ರಾಕ್ಟೀಸ್ ಮಾಡ್ತೀವಿ ಮಾತಾಜಿ, ಆದ್ರೆ ನಾವು ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಸ್ವಲ್ಪ ಕಾನ್ಫಿಡೆಂಟ್ ಬರ್ಬೇಕಂದ್ರೆ. ಬರುತ್ತೆ ಮಾತಾಜಿ, ಬೇಜಾರ್ ಮಾಡ್ಕೋಬೇಡಿ.
ಅಯ್ಯೋ ಅಲ್ಲ ಯಾವ ನೀವು ಬೇಜಾರಿಲ್ಲ. ಇಲ್ಲ ಇಲ್ಲ ನೀವ್ ಆತರ ಹೇಳ್ಬೇಡಿ. ಏನು ಇಲ್ಲ, ಎಷ್ಟಲ್ಲಿ ಬೇಕಾದ್ರೂ ಕೇಳ್ಬೋದಿಲ್ಲ. ನಾನು ಅದೇ ಸೇವೆ ಕೊಟ್ಟಿದ್ದಾರೆ ಪ್ರಭುಜಿ. ಅಲ್ಲ ನಿಮ್ಗೆ ಪೇಶನ್ಸ್ ಇದೆ ಬಿಡಿ ಮಾತಾಜಿ, ತುಂಬಾ ಪೇಶನ್ಸ್ ಇದೆ. ಥ್ಯಾಂಕ್ ಯು ಮಾತಾಜಿ. ನಿಮ್ಮೆಲ್ಲರ ಕೃಪೆ ಮಾತಾಜಿ. ಹರೇ ಕೃಷ್ಣ. ದೀಕ್ಷಾ ಮಾತಾಜಿ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣಮೂರ್ತಿ ಪ್ರಭುಜಿ. ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 7. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಯಾರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತಾ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಆಯ್ತು. ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 8ನೇ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಇದರ ಒಂದು ಉಚ್ಚಾರಣೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಸೊ ಇದರಲ್ಲಿ ಯಾವುದು ಬಿಡಿಸಿ ಇಲ್ಲ, ಎಲ್ಲಾನು ಕೂಡ ಸರಳವಾದ ಪದಗಳಿರುವಂತದ್ದು, ಎಲ್ಲರೂ ಕೂಡ ಹೇಳ್ಬೋದು. ಅಹಂ ಸರ್ವಸ್ಯ ಪ್ರಭವಃ. ಅಹಂ ಅಂದ್ರೆ ನಾನು, ಸರ್ವಸ್ಯ ಅಂದ್ರೆ ಎಲ್ಲದರ, ಪ್ರಭವಃ ಅಂದ್ರೆ ಮೂಲ ಕಾರಣ ಅಥವಾ ಮೂಲ ಉತ್ಪತ್ತಿ ಅಂತ ಹೇಳ್ತಾ ಇರುವಂತದ್ದು. ಮತ್ತಃ ಸರ್ವಂ ಪ್ರವರ್ತತೆ. ಮತ್ತಃ ಅಂತಂದ್ರೆ ಇಲ್ಲಿ ನನ್ನಿಂದ ಅಂತ ಹೇಳ್ತಾ ಇರುವಂತದ್ದು. ನನ್ನಿಂದ ಸರ್ವಂ ಅಂದ್ರೆ ಎಲ್ಲವೂ, ನನ್ನಿಂದಲೇ ಎಲ್ಲವೂ ಪ್ರವರ್ತತೆ ಅಂದ್ರೆ ಪ್ರವರ್ತತೆ ಅಂದ್ರೆ ವ್ಯಕ್ತವಾಗುತ್ತೆ ಅಥವಾ ನನ್ನಿಂದಲೇ ನಡೆಯುತ್ತೆ ಅಂತ ಅರ್ಥ. ಇತಿ ಮತ್ವಾ ಭಜಂತೆ ಮಾಂ. ಸೊ ಇತಿ ಅಂದ್ರೆ ಹೀಗೆ, ಮತ್ವಾ ತಿಳಿದು, ಜ್ಞಾನಿಗಳು, ಬುಧಾಭಾವ ಸಮನ್ವಿತಾಹ. ಹೀಗೆ ಬುಧ ಅಂತಂದ್ರೆ ವಿದ್ವಾಂಸರು ಅಂತ ಹೇಳ್ತಾರೆ, ಅಥವಾ ಜ್ಞಾನಿಗಳಂತ ಹೇಳ್ತಾರೆ. ಭಾವ ಸಮನ್ವಿತಾಹ, ಹೀಗೆ ಅವರು ಭಾವ ಸಮನ್ವಿತಾಹ ಅಂದ್ರೆ ಹೀಗೆ ವಿದ್ವಾಂಸರು ಭಾವಪೂರ್ಣ ಭಕ್ತಿಯುಳ್ಳವರಾಗ್ತಾರೆ. ಮಾಂ ಭಜಂತೆ, ಇದು ಆಮೇಲೆ ಬರುತ್ತೆ. ಹಾಗಾಗಿ ನನ್ನನ್ನ ನೀನು ಭಜಿಸು ಅಂತ ಹೇಳ್ತಾ ಇರುವಂತದ್ದು. ಹೀಗೆ ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಅಂದ್ರೆ, ನಾನು ಎಲ್ಲದರ ಮೂಲ, ನನ್ನಿಂದನೇ ಎಲ್ಲ ಸೃಷ್ಟಿ ನಡೀತಾ ಇದೆ ಎಂಬುದನ್ನ ಯಾರು ವಿದ್ವಾಂಸರು ತಿಳ್ಕೊಳ್ತಾರೋ ಅವರು ಭಾವಪೂರ್ಣವಾಗಿ ಭಕ್ತಿಯಿಂದ ನನ್ನನ್ನೇ ಭಜಿಸ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಕೃಷ್ಣ. ಗೀತಾ ಆರ್ ಕೋಡಿಕಲ್ ಮಾತಾಜಿ, ಹರಿಣಿ ಕಕ್ಕೇರಿ ಮಾತಾಜಿ, ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಶ್ರುತಿ ಮಾತಾಜಿ. ಗೀತಾ ಆರ್ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರಿಣಿ ಕಕ್ಕೇರಿ ಮಾತಾಜಿ. ಅನ್ಮ್ಯೂಟ್ ಮಾಡಿದ್ದಿಲ್ಲ, ಸಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ.
हरे कृष्ण माताजी। अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावा समन्विताः। हरे कृष्ण माताजी, धन्यवादಗಳು। अनंत कुलकर्णी प्रभुजी। हरे कृष्ण माताजी। श्लोक 8 अहं सर्वस्य प्रभुवो मत सर्व प्रवर्तते इति मत्वा भजन्ते मां बुधा भाव समन्विताः। हरे कृष्ण। हरे कृष्ण श्रुति माताजी। ಹರೇ ಕೃಷ್ಣ ಪ್ರಭುಜಿ, ಅದೊಂದು ಮತ್ತ ಸರ್ವಂ, ಅಲ್ಲಿ ತಕ್ಕೆ ತವತ್ತು ಮತ್ತೆ ವಿಸರ್ಗ ಹೇಳ್ಬೇಕು. ನೀವು ಹೇಗೆ ಹೇಳಿದ್ರಿ ಅಂದ್ರೆ ಮತ ಸರ್ವಂ ಅಂತ ಹೇಳಿದ್ರಿ ನೀವು, ಅದ್ರ ಬದಲಾಗಿ ಮತ್ತ ಅಂತ ಹೇಳಿ. ಪ್ರಭುಜಿ ಸರ್ವ ಪ್ರವರ್ತತೆ ಸರಿ ಬಂತು ಪ್ರಭುಜಿ. ಹರೇ ಕೃಷ್ಣ. श्रुति माताजी। हरे कृष्ण श्रुति माताजी। लक्ष्मी देवी माताजी। अहं सर्वस्य प्रभवो मत्तः सर्वं प्रवर्तते इति मत्वा भजन्ते मां बुधा भावसमन्विताः। हरे कृष्ण माताजी, ಧನ್ಯವಾದಗಳು. कृष्ण आयतु माताजी, आयतु जन। ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10 ಶ್ಲೋಕ. 10 ಶ್ಲೋಕವರೆಗೂ ಮಾಡೋಣ ಇವತ್ತು. ಮಚ್ಚಿತ್ತಾ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇದ್ರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಮಚ್ಚಿತ್ತಾ ತೊಕ್ಕಿತ್ತವತ್ತು ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಇಲ್ಲಿ ಕಥಯಂತಹ ಚ ಅಂತ ಬರುತ್ತೆ, ಹಾಗಾಗಿ ಚ ಕೂಡಿಬಿಡುತ್ತೆ ಅಲ್ಲಿ. ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಸೊ ಸರಳವಾಗಿದೆ ನಿಮ್ಗೆಲ್ರಿಗೂ ಹೇಳಿಕೆ. ಇದ್ರ ಒಂದು ಅರ್ಥ ತಿಳ್ಕೊಂಡ್ ಬರೋಣ. ಮಚ್ಚಿತ್ತ ಮದ್ಗತ ಪ್ರಾಣ. ಮಚ್ಚಿತ್ತ ಅಂದ್ರೆ ನನ್ನಲ್ಲಿಯೇ, ಮತ್ ಅಂದ್ರೆ ನನ್ನಲ್ಲಿ, ಚಿತ್ತ ಅಂದ್ರೆ ಮನಸ್ಸು, ನನ್ನಲ್ಲಿಯೇ ಪೂರ್ಣ ಮನಸ್ಸಿಟ್ಟುಕೊಂಡು ಮದ್ಗತ ಪ್ರಾಣಾಹ ಅಂದ್ರೆ ನಿನ್ನ ಜೀವನವನ್ನ ನನಗೆ ಅರ್ಪಿಸಿ ಅಂತ. ಬೋಧೆಯಂತ ಪರಸ್ಪರಂ, ಒಬ್ರಿಗೊಬ್ರು ಭಕ್ತರು ನನ್ನ ತತ್ವವನ್ನ ಬೋಧಿಸುತ್ತಾ, ಪರಸ್ಪರ ಅಂದ್ರೆ ಒಬ್ರಿಗೊಬ್ರು ಹೇಳ್ಕೊಳ್ಳುವಂತ ಬೋಧಿಸುವಂಥದ್ದು. ಕಥೆಯಂತಶ್ಚ ಮಾಂ ನಿತ್ಯಂ. ಕಥಾ ಅಂತಂದ್ರೆ ಲೀಲೆಗಳು, ಭಗವಂತನ ಲೀಲೆ, ನಾಮ ರೂಪ ಗುಣ ಲೀಲೆಗಳನ್ನ ಹೇಳುವಂಥದ್ದು. ನನ್ನ ಲೀಲೆ ಗುಣಗಳನ್ನ ನಿತ್ಯವೂ ಎಲ್ಲರಿಗೂ ವಿವರಿಸುತ್ತಾ ತುಷ್ಯಂತಿ ಚ. ತುಷ್ಯಂತಿ ಅಂದ್ರೆ ಸಂತೋಷ ಪಡುವಂಥದ್ದು. ಸೊ ಅಥವಾ ತೃಪ್ತರಾಗುವಂಥದ್ದು ಹೇಳ್ತಾರೆ. ಸೊ ಹೀಗೆ ತೃಪ್ತರಾಗಿರಿ, ಸಂತೋಷ ಪಡುವವರಾಗಿರಿ. ಮತ್ತೆ ರಮಂತಿ ಚ, ಹೀಗೆ ದಿವ್ಯಾನಂದವನ್ನ ಅನುಭವಿಸ್ತಾರೆ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಹಿಂದೆ ವಿದ್ವಾಂಸರ್ದ ಹೇಳ್ತಾ ಇರುವಂತದ್ದು. ಸೊ ಅವರು ಏನ್ ಮಾಡ್ತಾರೆ, ಅವರು ನನ್ನನ್ನೇ ಪರಮ ಗುರಿ ಎಂದು ತಿಳ್ಕೊಂಡು ನನ್ನಲ್ಲೇನೆ ಮನಸ್ಸನ್ನ ನೆಟ್ಟು ನನಗೆ ತಮ್ಮ ಜೀವನವನ್ನ ಅರ್ಪಿಸಿ, ಭಕ್ತರು ನನ್ನನ್ನ ಕುರಿತು ಪರಸ್ಪರ ಚರ್ಚೆ ಮಾಡಿ ಅಥವಾ ಪರಸ್ಪರ ಒಬ್ರಿಗೊಬ್ರಿಗೂ ಬೋಧಿಸಿ ನನ್ನ ಗುಣಲೀಲೆಗಳನ್ನ ಬೇರೆಯವರಿಗೆ ವಿವರಿಸೋದ್ರಲ್ಲೇ ಅವರು ಸದಾ ನಿರತರಾಗಿರ್ತಾರೆ. ಸೊ ಯಾರು ಈ ತರ ಒಂದು ಕಾರ್ಯದಲ್ಲಿ ನಿರತರಾಗಿರ್ತಾರೆ ಅವರು ಸದಾ ಆನಂದ ಮತ್ತೆ ತೃಪ್ತಿಯನ್ನ ಅನುಭವಿಸ್ತಾರೆ ಅನ್ನೋದನ್ನ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ, ಕಾಂತಾಮಣಿ ಮಾತಾಜಿ, ಲೋಕಜೀವನಿ ಮಾತಾಜಿ, ಲಲಿತಾ ಮಂಜುಳಾ ಮಾತಾಜಿ. ಹರೇ ಲಕ್ಷ್ಮೀ ಪಿ. ಹರೇ ಕೃಷ್ಣ. ಶ್ಲೋಕ 9. ಮಚ್ಚಿತ್ತಾ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ
कथयन्तश्च मां नित्यं तुष्यन्ति च रमन्ति च. हरे कृष्ण. हरे कृष्ण. हरे कांता कृष्ण हरे कृष्ण माताजी. मच्चित्त मद्गत प्राणाः बोधयन्त परस्परं कथयन्तश्च मां नित्यं तुष्यन्ति च रमन्ति च. हरे कृष्ण माताजी. लक्ष्मी PM माताजी. ಹರೇ ಕೃಷ್ಣ ಮಾತಾಜಿ ಹೇಳ್ತೀನಿ. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. मच्चित्ता मद्गतप्राणाः बोधयन्तः परस्परं कथयन्तश्च मां नित्यं तुष्यन्ति च रमन्ति च. हरे कृष्ण. लोकजीविनी माताजी. हरे कृष्ण माताजी. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಧನ್ಯವಾದ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಒಂದು ಕೊನೆಯ ಶ್ಲೋಕನ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 10ರ 10ನೇ ಶ್ಲೋಕ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಇದರ ಒಂದು ಉಚ್ಚಾರಣೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಇಲ್ಲಿ ಯಾವುದು ಬಿಡಿಸಿ ಇಲ್ಲ, ಎಲ್ಲಾನು ಕೂಡ ಹಾಗೆ ಇದೆ. ಇದು ಮಾಮ ಉಪಯಾಂತಿ ಮಾತ್ರ ಕೊನೆಗಿರುವಂತಹ ಶಬ್ದ. ಮಾಂ ಉಪಯಾಂತಿ, ಮಾಂ ಬೇರೆ ಉಪಯಾಂತಿ ಬೇರೆ ಕೂಡಿ ಮಾಂ ಉಪಯಾಂತಿ ತೇ ಅಥವಾ ಮಾಂ ಉಪಯಾಂತಿ ಅಂತ ಹೇಳ್ಬೋದು. ಮಾಂ ಬೇರೆ ಉಪಯಾಂತಿ, ಅಲ್ಲಿ ಹೂ ಅನ್ನ ನೀವು ಸ್ವರ ಸೇರಿಸ್ಬೇಕು, ಉಪಯಾಂತಿ ಅಂತ. ಸೊ ಇದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ ತೇಷಾಂ ಸತತಯುಕ್ತಾನ, ತೇಷಾಂ ಅಂದ್ರೆ ಅವರಿಗೆ ಅಂತ ಅರ್ಥ. ಸತತ ಯುಕ್ತಾನ, ನನ್ನಲ್ಲಿ ಸದಾ ತಮ್ಮನ್ನ ತೊಡಗಿಸ್ಕೊಂಡು ಅಂತವ್ರು, ಅಂದ್ರೆ ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅಂತ ಅರ್ಥ. ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಪೂರ್ವಕವಾಗಿ ನನ್ನನ್ನ ಭಜಿಸುವವರಿಗೆ. ದದಾಮಿ ಬುದ್ಧಿ ಯೋಗಂ ತಂ, ಭಗವಂತ ಏನ್ ಮಾಡ್ತಾನೆ ಅಂತವ್ರಿಗೆ ಬುದ್ಧಿಯನ್ನ ನೀಡ್ತಾನೆ. ಏನ ತೇ ಮಾಮುಪಯಾಂತಿತೆ, ಸೊ ಆದ್ರಿಂದ ತೇ ಮಾಮುಪಯಾಂತಿತೆ, ಅವರನ್ನು ನಾನು ಅವರು ನನ್ನನ್ನ ತಲುಪ್ತಾರೆ. ಮಾಂ ಉಪಯಾಂತಿತೆ, ಉಪಯಾಂತಿತೆ ಬರ್ತಾರೆ, ನನ್ನಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ ಅಂತದ್ದು. ಹೀಗೆ ಒಟ್ಟಾರೆ ಅರ್ಥ ಏನು ಅಂದ್ರೆ ಯಾರು ಸದಾ ಪ್ರೀತಿ ಪೂರ್ವಕವಾಗಿ ನನ್ನನ್ನ ಭಜಿಸ್ತಾರೋ, ಸೊ ಅವ್ರಿಗೆ ನಾನು ಒಂದು ಬುದ್ಧಿ ಯೋಗವನ್ನ ಕೊಡ್ತೇನೆ ಅಥವಾ ಬುದ್ಧಿಯನ್ನ ಕೊಡ್ತೇನೆ. ಯಾವ ಬುದ್ಧಿ ಕೊಡ್ತೇನೆ? ನನ್ನಲ್ಲಿಗೆ ಬಂದು ತಲುಪೋ ಬುದ್ಧಿಯನ್ನ ಕೊಡ್ತೇನೆ. ಸೊ ಹೇಗೆ ತಲುಪಬೇಕು, ಆ ತಲುಪೋದಕ್ಕೆ ಬೇಕಾಗಿರುವಂತ ಆಧ್ಯಾತ್ಮಿಕ ಜ್ಞಾನ ಮತ್ತೆ ಬಂದು ತಲುಪಲಿಕ್ಕೆ ಬೇಕಾಗಿರುವಂತ ಬುದ್ಧಿ, ಇವುಗಳನ್ನ ನಾನು ನೀಡ್ತೇನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಕೃಷ್ಣ. ನಿರ್ಮಲಾ ಮಾತಾಜಿ ಹೇಳಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನಾ ಬಸವರಾಜ್ ಮಾತಾಜಿ. ಹರೇ ಕೃಷ್ಣ. ರತ್ನಾ ಬಸವರಾಜ್ ಮಾತಾಜಿ ಹೇಳ್ತೀರಾ? ಹೇಳ್ತೀನಿ ಮಾತಾಜಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗತ್ವಂ ಯೇನ ಮಾಂ ಉಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ರೇಖಾ ಬಂಗೇರ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಯೋಗಂ ತಂ ಏನ ಮಾಮುಪಯಾಂತಿ ತೇ. ಸರಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ಮಿಕ್ದವ್ರಿಗೆ ಹೇಳಿಸ್ಬಿಡ್ಲಾ ಮಾತಾಜಿ? ಹೇಳಿಸಿ ಮಾತಾಜಿ. 4 ಜನ ಇದ್ದಾರೆ. ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಧನ್ಯವಾದಗಳು. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಕೃಷ್ಣ. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ. ಮಂಗಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳ್ತೀರಾ? ಆಯ್ತು ಮಾತಾಜಿ ಎಲ್ರು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ತಗೊಳ್ತೀರಾ ಮಾತಾಜಿ ಅವ್ರ ಹತ್ರ? ಸುಮಂಗಳಾಗ್ ಮಾತಾಡ್ಲಾ? ಹಾ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಬಂದು ಹಾಕಿ ಅಂತ ಹೇಳಿ ಒಂದು, ಇಲ್ಲಾಂದ್ರೆ ನಿಮ್ಗೆ ಕಳ್ಸ್ಕೊಡಿ ಅಂತ. ಹಾಕಿದ್ರು ಇವಾಗ. ಹಾಕಿದ್ರಾ? ನಾನು ಎರಡ್ ಲೇಟ್ ಸರಿ ಮತ್ತೆ ಕಾಪಿ ಮಾಡಿ ಹಾಕಿ ಹಾಕಿದ್ದು. ಇಲ್ಲ ಮಾತಾಜಿ ಬಂದಿಲ್ಲ. ಇಲ್ಲ, ಅದು ಅವ್ರದ್ದು ಲಿಂಕ್, ಅವ್ರದ್ದು ಅಟೆಂಡೆನ್ಸ್, ಅದು ಫಸ್ಟ್ ಕ್ಲಾಸಿಂದ ಅಟೆಂಡೆನ್ಸ್. ಅದು ನಾನು 3 ಗಂಟೆ ಕ್ಲಾಸಿಂದ ಅಟೆಂಡೆನ್ಸ್ ಹಾಕಿಲ್ಲ ಅವರು. ಬಂದೇ ಇಲ್ಲ ಅವರು ಮಾತಾಜಿ. ಔಟ್ ಸ್ಟೇಷನ್ ಇದಾರಂತ, ಹೊರಗಡೆ ಇದಾರಂತ ಅವರು. ಹರೇ ಕೃಷ್ಣ. 1 ನಿಮಿಷ, ಅಟೆಂಡೆನ್ಸ್ ಲಿಂಕ್ ಹಾಕ್ತಾರೆ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಸೊ ಏನಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ, ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶಿಲ